ಬಾಯ್. ಹರಿ ಓಂ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋನು ಲೈಫ್ ಸ್ಟೈಲ್ ವ್ಲಾಗ್. ನಾವಿವತ್ತು ಫ್ಯಾಮಿಲಿ ಸಮೇತ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ಮಗುವಿದು ಹರಕೆ ಇದೆ, ಸೊ ಅದನ್ನ ತೀರ್ಸೋಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ದೇವೆ. ಈಗ ಬೆಳಗ್ಗೆ 3:30 ಗಂಟೆ ಆಗಿದೆ. ಒಬ್ಬೊಬ್ಬರೇ ಎದ್ದು ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ನಾವಿಲ್ಲಿ ಮನೆಯಲ್ಲೇ ಚಪಾತಿ ಮತ್ತು ದಾಲ್ ಮಾಡಿಕೊಂಡು ಹೋಗೋದಂತ, ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ತಿಂದು ಹೋಗೋದಂತ. ಹಾಗೆ ಇಲ್ಲಿ ಬೇಳೆ ಬೇಯಲಿಕ್ಕಿಟ್ಟು, ಈ ಕಡೆ ಟೀ ಬೇಕಾದವರಿಗೆ ಟೀ, ಕಾಫಿ ಬೇಕಾದವರಿಗೆ ಕಾಫಿ ಮಾಡ್ತಾ ಇದ್ದೇನೆ. ನಮಗೆ ಹರಕೆ ತೀರಿಸ್ಲಿಕ್ಕೆ ಇರೋದ್ರಿಂದ ನಾವು ಅನ್ನದೇನೂ ತಿನ್ನಲಿಲ್ಲ, ಅಕ್ಕಿದೇನೂ ಮಾಡಿ ತಿನ್ನಲಿಕ್ಕಿಲ್ಲ. ಹಾಗೆ ನಾವು ಚಪಾತಿ ಮಾಡ್ತಾ ಇದ್ದೇವೆ. ಇನ್ನು ಮಾಡ್ತಾ ಕೂತ್ರೆ ಲೇಟ್ ಆಗುತ್ತೆ ಹೇಳಿ ರೆಡಿಮೇಡ್ ತಂದು ಕಾಯಿಸ್ತಾ ಇದ್ದೇವೆ. ಮತ್ತು ಮಾವ ದೇವರ ಪೂಜೆ ಮಾಡ್ತೇನೆ ಹೇಳಿದರು. ಹಾಗೆ ಅವರಿಗೆ ದೇವರ ಪಾತ್ರ ತೊಳೆದು ಕೊಟ್ಟೆ. ಹಸ್ಬೆಂಡಲ್ಲಿ ಕೊಟ್ಟಿಗೆದು ಕೆಲಸ, ಅಂದರೆ ದನ ಕರಿಯೋದೆಲ್ಲ ಮಾಡ್ತೇನೆ ಅಂತ ಹೇಳಿದರು. ಹಾಗೆ ಒಬ್ಬೊಬ್ಬರೇ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಹೊರಟ್ವಿ. ಲಗೇಜ್ ಎಲ್ಲ ಕಾರ್ ಹತ್ರ ಇಡ್ಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೇವೆ ಈಗ. ಗಾಡಿ ಕೂಡ ಬಂದಿತ್ತು. ಆ್ಯಂಡ್ ಟೈಮ್ ಆಗ 5:45 ಆಗಿದೆ. ನನಗೆ ಆ್ಯಕ್ಚುಲಿ 5 ಗಂಟೆಗೆ ಇಲ್ಲಿಂದ ಮನೆಯಿಂದ ಹೊರಡಲಿಕ್ಕಿದ್ದದ್ದು, ಸ್ವಲ್ಪ ಲೇಟ್ ಆಯಿತು. ಹಾಗೆ ಲಗೇಜ್ ಎಲ್ಲ ಡಿಕ್ಕಿಯಲ್ಲಿಟ್ಟು ಅಲ್ಲಿಂದ ಹೊರಟ್ವಿ. ಧರ್ಮಸ್ಥಳಕ್ಕೆ ರೀಚ್ ಆದಾಗ 6:30 ಆಗಿದೆ. ಅಂದರೆ ಟ್ರಾಫಿಕ್ ಏನು ಇರಲಿಲ್ಲ, ಬೆಳಗ್ಗೆ ಬೇಗ ಅಲ್ವಾ, ಸೊ ನಾವು ಸ್ವಲ್ಪ ಬೇಗನೆ ಬಂದ್ವಿ. ಆ್ಯಂಡ್ ಬಂದು ಇಲ್ಲಿ ಒಬ್ಬೊಬ್ಬರೇ ತಿಂಡಿ ಎಲ್ಲ ತಿಂದು ಕಾಫಿ ಟೀ ಎಲ್ಲ ಕುಡಿದು ಇಲ್ಲಿಂದ ಹೊರಡುವಾಗ 7:15 ಹಾಗೆ ಆಗಿತ್ತು. ಅಂದರೆ ನಮಗೆ 8:00ವರೆಗೆ ಅಲ್ಲಿ ಇರಬೇಕಂತಿದ್ದದ್ದು. ಅಟ್ಲೀಸ್ಟ್ 9:30 ಒಳಗಾದರೂ ಇದ್ದರೆ ನಮಗೆ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಬೋದು ಹೇಳಿ ಹಾಗೆ ಬೇಗ ಬೇಗ ಹೊರಟದ್ದು. ತಿಂಡಿ ಎಲ್ಲ ತಿಂದು 7:00ವರೆಗೆ ನಾವು ಧರ್ಮಸ್ಥಳದಿಂದ ಹೊರಟೆವು. ನಮಗೆ ದೇವಸ್ಥಾನಕ್ಕೆ ಮಲ್ಲಿಗೆ ಹೂ ತಗೊಳ್ಳಿಕ್ಕಿತ್ತು. ಹಾಗೆ ಅವರು ಧರ್ಮಸ್ಥಳದಲ್ಲಿಯೇ ನಾವು ಯಾವಾಗಲೂ ಹೂ ತಗೊಳ್ಳೋ ಶಾಪಲ್ಲೇ ಮುಂಚಿನ ದಿವಸ ಹೇಳಿದರು ಹೂ ಬೇಕಂತ. ಹಾಗೆ ಅವರು ಪ್ಯಾಕ್ ಎಲ್ಲ ಮಾಡಿಟ್ಟಿದ್ರು. ಹಾಗೆ ಜಸ್ಟ್ ಅಲ್ಲಿ ಒಮ್ಮೆ ಗಾಡಿ ಸ್ಟಾಪ್ ಮಾಡಿ ಹೂವೆಲ್ಲ ತಗೊಂಡು ವಾಪಸ್ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಜೈ ಜೈ ವಿಠಲ ಪಾಂಡುರಂಗ ಜಯ ಹರಿ ವಿಠಲ. ಇವತ್ತು ಒಟ್ಟಿಗೆ 3 ಹರಕೆ ತೀರಿಸ್ಲಿಕ್ಕುಂಟು. ಆಶ್ಲೇಷ ಪೂಜೆ, ನಾಗಪ್ರತಿಷ್ಠೆ ಮತ್ತು ತುಲಾಭಾರ. ಇದು 3 ಕೂಡ ನಾನು ಪ್ರೆಗ್ನೆಂಟ್ ಆಗಲಿ ಅಂತ ನಾವು ಹೇಳಿಕೊಂಡ ಹರಕೆ. ಆಶ್ಲೇಷ ಪೂಜೆ ಮತ್ತು ನಾಗಪ್ರತಿಷ್ಠೆ ಹೇಳಿಕೊಂಡ 1 ವರ್ಷದ ಒಳಗೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಹಾಗೆ ಅದು 2 ಹರಕೆ ತೀರಿಸ್ಲಿಕ್ಕಂತ ನಾವು ಫಸ್ಟಿಗೆ ಡಿಸೈಡ್ ಮಾಡಿದ್ದು. ಮತ್ತು ತುಲಾಭಾರ ಸೇವೆಯಲ್ಲಿ ತಾಯಿ ಮಗು ಒಟ್ಟಿಗೆ ಕೂತ್ಕೊಳ್ಳಿಕ್ಕಿದ್ದದ್ದು. ಹಾಗೆ ಅದು ಹರಕೆ ಕೂಡ ಇವತ್ತೇ ತೀರಿಸುವ ಹೇಳಿ ಡಿಸೈಡ್ ಮಾಡಿ ನಾವು ಈ ದಿನ ಹೊರಟದ್ದು. ನಾವು ಸುಬ್ರಹ್ಮಣ್ಯ ರೀಚ್ ಆಗುವಾಗ 9 ಗಂಟೆ ಆಗಿತ್ತು. ನಮಗೆ ಫಸ್ಟಿಗೆ ಚೀಟಿ ಮಾಡಿಸ್ಲಿಕ್ಕಿತ್ತು ನಾಗಪ್ರತಿಷ್ಠೆ, ಆಶ್ಲೇಷ ಪೂಜೆ ಮತ್ತು ತುಲಾಭಾರಕ್ಕೆ ನನ್ನ ಮತ್ತು ಮಗುವಿನ ತೂಕಕ್ಕನುಸಾರವಾಗಿ ನಾವು ಯಾವ ಸೇವೆ ಕೊಡ್ತೇವೆ, ಅಕ್ಕಿ, ತೆಂಗಿನಕಾಯಿ, ಬೆಲ್ಲ, ಅದರ ಮೇಲೆ ಅವರು ಅಮೌಂಟ್ ತಗೊಂಡು ಚೀಟಿ ಕೊಡ್ತಾಯಿದ್ರು. ಅಲ್ಲಿ ಚೀಟಿ ಮಾಡಿಸಿ ಇಲ್ಲಿ ಸಂಕಲ್ಪ ಆಗುವಲ್ಲಿಗೆ ಬರಬೇಕು. ಇಲ್ಲಿ ಕೂಡ ಹಾಗೆ ಸಂಕಲ್ಪ ಮಾಡಲಿಕ್ಕೆ ಒಂದು 7-8 ಜನ ಭಟ್ರು ಇರ್ತಾರೆ, ಜನ ಮತ್ತು ಬರ್ತಾನೆ ಇರ್ತಾರೆ. ಹಾಗೆ ನಾವು ಒಬ್ರದ್ದು ಆದ ಕೂಡಲೇ ನಾವು ಹೋಗಿ ಪಟ್ಟ ಕೂತ್ಕೊಳ್ಬೇಕು. ಯಾಕಂದರೆ ನಮಗೆ ಇಲ್ಲಿ ನಾವು ಲೇಟ್ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಅಲ್ಲಿ ತುಲಾಭಾರಕ್ಕೆ ನಾವು ಆನ್ ಟೈಮ್ 10:00ವರೆಗೆ ಇರಬೇಕು. ಲೇಟ್ ಆದರೆ ಮತ್ತೆ ಕಷ್ಟ ಆಗ್ತದೆ. ಹಾಗೆ ನಾವು ಸಂಕಲ್ಪ ಎಲ್ಲ ಮಾಡಿ ಅಲ್ಲಿಂದ ನಾವು ಆಶ್ಲೇಷ ಪೂಜೆಗೆ ಹೋದ್ವಿ. ಅಲ್ಲಿ ಕೂಡ ಬ್ಯಾಚ್ ವೈಸ್ ಇರ್ತದೆ. ನಮಗೆ ಫಸ್ಟ್ ಬ್ಯಾಚ್ ಸಿಕ್ಕಿತು. ಹಾಗೆ ನಾವು ಆಶ್ಲೇಷ ಪೂಜೆ ಕೂಡ ಮುಗಿಸಿ ಅಲ್ಲಿ ಪ್ರಸಾದ ಎಲ್ಲ ತಗೊಂಡು ನೆಕ್ಸ್ಟ್ ತುಲಾಭಾರ ಆಗುವಲ್ಲಿಗೆ ಬಂದ್ವಿ.
ತುಲಾಭಾರದ ಸೇವೆಯಲ್ಲಿ ಕೂಡ ಹಾಗೆ ಅವರು ಚೀಟಿಯ ನಂಬರ್ ಬರೆದಿರ್ತಾರೆ 1 2 ಹಾಗೆ ಅವರು ನಂಬರ್ ವೈಸ್ ಕರೆಯುವಾಗ ನಾವಲ್ಲಿ ರೆಡಿ ಇರಬೇಕು. ಹಾಗೆ ನಮ್ಮದು ತುಲಾಭಾರ ಸೇವೆ ಕೂಡ 10:45 11 ಗಂಟೆಯೊಳಗೆ ಆಗಿದೆ. ಅಕ್ಕಿ ಬೆಲ್ಲ ಒಳಗಡೆ ಇದೆ, ಮುಂದೆ ಬನ್ನಿ. ತುಲಾಭಾರ ಸೇವೆ ಆಯಿತು. ಗಂಟೆ ಈಗ 11. ನಮಗಿನ್ನು 12ವರೆಗೆ ನಾಗಪ್ರತಿಷ್ಠೆಗೆ ಹೋಗಬೇಕು. ಹಾಗೆ ಅದರ ಒಳಗೆ ಒಮ್ಮೆ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರುವ ಅಂತ ಹೋಗ್ತಾ ಇದ್ದೇವೆ. ಗಂಟೆ 11 ಗಂಟೆ. ಈಗ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೇವೆ. 11 ಗಂಟೆಗೆ ತುಂಬ ಬಿಸಿಲಿತ್ತು ಮತ್ತು ಬಾಯಾರಿಕೆ ಕೂಡ ಆಗ್ತಿತ್ತು. ಹಾಗೇನಾದರೂ ಜ್ಯೂಸ್ ಕುಡಿದು ಹೋಗುವ ಹೇಳಿ ಒಂದು ಅಂಗಡಿಗೆ ಹೋದ್ವಿ. ಆಯಿತು, ಜ್ಯೂಸ್ ಕುಡಿದ್ವಿ. ಅದು ಜ್ಯೂಸ್ ಕುಡಿದದ್ದು ಒಂದೇ ಗಳಿಗೆ ಮತ್ತು ಪುನಃ ಬಾಯಾರಿಕೆ ಆಗ್ತಾ ಉಂಟು. ಈಗ ವಾಪಸ್ ನಮ್ಮ ನಡೆ ಆದಿ ಸುಬ್ರಹ್ಮಣ್ಯದ ಕಡೆಗೆ. ದೇವರ ದರ್ಶನ ಮಾಡಿ ಬಂದೆವು. ಗಂಟೆ ಈಗ 11:15. ನಮಗೆ 12ವರೆಗೆ ಅಲ್ಲಿ ನಾಗಪ್ರತಿಷ್ಠೆ ಆಗುವಲ್ಲಿ ಇರಬೇಕು. ಹಾಗೆ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ವಾಪಸ್ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೇವೆ. ಯಾಕಂದರೆ ಅಲ್ಲಿ ಕೂಡ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಅಂತ ಉಂಟಂತೆ. 12ವರೆಗೆ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಹಾಗೆ ನಾವು ಹೋಗುವಾಗ ಆಲ್ರೆಡಿ ತುಂಬ ಜನ ಬಂದು ಸೇರಿದರು. ಹಾಗೆ ನಾವು ಕೂಡ ಹೋದ್ವಿ. 12ವರೆಗೆ ಪೂಜೆ ಆಯಿತು. ಅಲ್ಲಿ ಒಳಗೆ ದೇವಸ್ಥಾನದೊಳಗೆ ಪೂಜೆ ಆಗಿ ನೆಕ್ಸ್ಟ್ ಇಲ್ಲಿ ನಾಗಪ್ರತಿಷ್ಠೆ ಸ್ಟಾರ್ಟ್ ಆಯಿತು. ಅಲ್ಲಿ ಟಿ ವಿ ಹಾಕಿದರು. ಹಾಗೆ ಎಲ್ರಿಗೂ ಕೂಡ ಪೂಜೆ ಕಾಣ್ತಾ ಇತ್ತು. ಹಾಗೆ ಪೂಜೆ ಮುಗಿಸಿ ಪ್ರಸಾದ ತಗೊಂಡು ಇಲ್ಲಿ ಊಟಕ್ಕಂತ ಬಂದ್ವಿ. ಬೆಳಗ್ಗೆ ಇದು ಆಶ್ಲೇಷ ಪೂಜೆ ಆಗಿತ್ತು. ಅದೇ ಪ್ಲೇಸಲ್ಲಿ ನಮಗೆ ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆ ಮಾಡಿದರು. ಊಟ ಕೂಡ ಹಾಗೆ ಚೆನ್ನಾಗಿತ್ತು. ಹಾಗೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ನಾವು ವಾಪಸ್ ಮನೆ ಕಡೆ ಹೊರಟೆವು. ದೇವರ ದರ್ಶನ ಮತ್ತು ಪ್ರತಿಯೊಂದು ಹರಕೆ ಕೂಡ ಪ್ರತಿಯೊಂದು ಸೇವೆ ಕೂಡ ಒಳ್ಳೆ ರೀತಿಯಲ್ಲಿ ಆಯಿತು. ಹಾಗೆ ಅವರು ಅರ್ಚನಕ್ಕ ನಮ್ಮೊಟ್ಟಿಗೆ ಈಗ ಬರಲಿಲ್ಲ. ಅವರ ತಮ್ಮನ ಮನೆಯಲ್ಲಿ ಪೂಜೆ ಉಂಟಂತ ಹೇಳಿ ಅಲ್ಲಿಯೇ ಸ್ಟೇ ಆದರು. ನಮಗೆ ಅವರು ಮತ್ತು ಅವರ ಚಿಕ್ಕಮ್ಮ ತುಂಬ ಹೆಲ್ಪ್ ಮಾಡಿದರು. ಅಂದರೆ ನಮಗೆ ಯಾವ ಸೇವೆ ಎಲ್ಲಿ ಆಗ್ತಾ ಉಂಟು ಅಥವಾ ದೇವರ ದರ್ಶನ ಮಾಡಿಸ್ಲಿಕ್ಕಾಗಲಿ ತುಂಬಾ ಹೆಲ್ಪ್ ಮಾಡಿದರು. ಹಾಗೆ ನಾವೀಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೇವೆ. ವಾಪಸ್ ಬರುವಾಗ ಜ್ಯೂಸ್ ಕುಡಿಲಿಕ್ಕೆ ಅಂತ ಹೇಳಿ ಒಂದು ಅಂಗಡಿ ಹತ್ರ ನಿಲ್ಲಿಸಿದ್ವಿ. ಇದು ಸೇಮ್ ಅಂಗಡಿ ಅವತ್ತು ಉಪನಯನದಿಂದ ಬರುವಾಗ ನಾವು ನಿಲ್ಲಿಸಿದ್ವಲ್ಲ, ಅದೇ ಅಂಗಡಿ. ಅಣ್ಣ ಒಂದು ಪೈನಾಪಲ್ ಅವೇ ಒಂದು ಪೀಸ್ ಕಟ್ ಪೀಸ್ ಒಂದು ಪ್ಲೇಟ್. ನಾವು ಮೊನ್ನೆ ಕೂಡ ಇಲ್ಲೇ ಬಂದದ್ದು ಪುಲ್ಜರ್ ಕುಡಿದು ಪೈನಾಪಲ್ ತಿಂದದ್ದು. ಇವತ್ತು ಕೂಡ ಇಲ್ಲೇ ನಿಲ್ಲಿಸಿದ್ವಿ, ಕೊಕ್ಕಡ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೇನೆ. ಇನ್ನೊಮ್ಮೆ ಹೊಸ ವ್ಲಾಗೊಂದಿಗೆ ಸಿಗ್ತೇನೆ. ಎಲ್ಲರೂ ಆರಾಮಾಗಿರಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾನ್ ಪೋದ್ ಬರ್ಪೆ. ಬಾಯ್.